ಮೆಸ್ಕಾಂ ಬಂಟ್ವಾಳ ಉಪವಿಭಾಗ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಶ್ರೀರಾಮ ಎಲೆಕ್ಟ್ರಿಕಲ್ ಸಹಕಾರದಲ್ಲಿ ಬಂಟ್ವಾಳ ತಾಲೂಕಿನ 2 ಗ್ರಾಮಗಳಾದ ಮಣಿನಾಲ್ಕೂರು ಮತ್ತು ಸರಪಾಡಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಡು ಬಡತನದ 13 ಮನೆಗಳಿಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಗುಳಿಪಾಡಿಗುತ್ತು ಅವರ ಮುತುವರ್ಜಿಯಲ್ಲಿ ಉಚಿತ ವಿದ್ಯುತ್ ಸೌಲಭ್ಯವನ್ನು ಒದಗಿಸಿಕೊಡಲಾಯಿತು. ಸುಮಾರು ವರ್ಷಗಳಿಂದ ಇಲ್ಲಿನ 13 ಮನೆಗಳಲ್ಲಿ ವಿದ್ಯುತ್ ಬೆಳಕು ಕಾಣದಾಗಿತ್ತು. ಈ ಬಗ್ಗೆ ಸ್ಥಳೀಯ ಪ್ರಮುಖರು ಶಾಸಕರ ಗಮನಕ್ಕೆ ತಂದಿದ್ರು. ಇದಕ್ಕೆ ತಕ್ಷಣ ಸ್ಪಂದಿಸಿದ ಶಾಸಕರು ಮೆಸ್ಕಾಂ ಅಧಿಕಾರಿಗಳನ್ನು ಸಂಪರ್ಕಿಸಿ 13 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಯೋಜನೆ ರೂಪಿಸುವಂತೆ ಸೂಚಿಸಿದರು. ಇದೀಗ ಬೆಳಕು ಹರಿಯುತ್ತಲ್ಲದೆ ಈ ಕುಟುಂಬದ ಸದಸ್ಯರ ಮುಖದಲ್ಲಿ ಸಂತಸ ಮೂಡಿದೆ. ಮೆಸ್ಕಾಂ ಉದ್ಯೋಗಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಸೇರಿ ಆ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಭಾಗದ ಬಹಳಷ್ಟು ಮನೆಗಳು, ಸುಮಾರು 13 ಮನೆಗಳು ವಿದ್ಯುತ್ ಇದಿಲ್ಲದೆ ವಂಚಿತರಾಗಿದ್ದರು. ಪರಿಶಿಷ್ಟ ಜಾತಿಗೆ ಸೇರಿದ ಎಲ್ಲ ಫ್ಯಾಮಿಲಿ ಕಾಲೋನಿಯಲ್ಲಿ 13 ಮನೆಗಳಿತ್ತು. ಅದರಿಂದ ಈ ಭಾಗಕ್ಕೆ ಲೈನನ್ನು ವ್ಯವಸ್ಥೆ ಮಾಡಿ ಹಾಗೂ ಪ್ರತಿ ಮನೆಗಳಿಗೆ ಸುಮಾರು 4 ರಿಂದ 5 ಸಾವಿರ ಖರ್ಚಾಗುವನ್ನ ಈ ಭಾಗದ ಎಲ್ಲ ಮೆಸ್ಕಾಂ ಉದ್ಯೋಗಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಸೇರಿ ಆ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ನಾನು ಫಸ್ಟ್ ಧನ್ಯವಾದ ಹೇಳ್ತೇನೆ. ಸರ್ಕಾರಿ ಉದ್ಯೋಗಗಳಿಟ್ಟು ಇಂಥ ಕೆಲಸವನ್ನು ಮಾಡುವಾಗ ಮುತುವರ್ಜಿ ವಹಿಸಿಕೊಂಡು ಸೂಪರಿಂಟೆಂಡೆಂಟ್ ಇಂಜಿನಿಯರಿಂದ ಹಿಡಿದು ಅಲ್ವಾ ಇಲ್ಲಿ ತನಕ ಈ ಭಾಗದ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಎಲ್ಲ ಸೇರಿ ಮಾಡಿದ್ದಾರೆ. ಮತ್ತು ಅದಕ್ಕೆ ಡಿಪಾರ್ಟ್ಮೆಂಟಿಂದ ಈ ಭಾಗಕ್ಕೆ ಲೈನ್ ಎಳೆಯುವಂಥ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ಇನ್ನು ಈ ಭಾಗದ ಜನರು ಇವತ್ತು ಖುಷಿ ಇದ್ದಾರೆ. 13 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಆಗಿದೆ. ಅದರಿಂದ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೆ